ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ